ಐ ಆಮ್ ದೀಪು. ಈ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಶೇಪ್ ಗಳನ್ನ ಇನ್ಸರ್ಟ್ ಮಾಡಬಹುದು, ಬ್ಯಾಕ್ ಗ್ರೌಂಡ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೋ ಟು ರನ್ ಆಪ್ಷನ್ಸ್, ವಿಂಡೋಸ್ ಆರ್ ಇಸ್ ಡೈರೆಕ್ಟ್ ಶಾರ್ಟ್ಕಟ್ ಕೀಸ್, here type power PNT, okay. ಸೊ ಬ್ಲಾಂಕ್ ಪ್ರೆಸೆಂಟೇಷನ್ ಸೆಲೆಕ್ಟ್ ಮಾಡ್ಕೋತಾ ಇದೀನಿ. ಇಲ್ಲೂ ನನಗೆ ಬ್ಲಾಂಕ್ ಬೇಕು ಅಂದ್ರೆ ಗೋ ಟು ಲೇಔಟ್ ಆಪ್ಷನ್ಸ್, ಹಿಯರ್ ಬ್ಲಾಂಕ್. ಸೊ ನೆಕ್ಸ್ಟ್ ಇಲ್ಲಿ ಗೋ ಟು ಇನ್ಸರ್ಟ್ ಆಪ್ಷನ್ಸ್. ಯಾವ್ದಾದ್ರು ಶೇಪ್ ತಗೊಳ್ಳಿ. ಎಕ್ಸಾಂಪಲ್ ನಾನು ಇಲ್ಲೊಂದು ಶೇಪ್ ತಗೊಂತಾ ಇದ್ದೀನಿ, ಜಸ್ಟ್ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಇನ್ನ ಶೇಪ್ ಚೇಂಜಸ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಯೆಲ್ಲೋ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ರಿಮೂವ್ ಮಾಡಬೇಕು. ಸೊ ಅವಾಗ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ಶೇಪ್ ತಗೋತೀನಿ. ರೆಕ್ಟ್ಯಾಂಗಲ್ ಶೇಪ್ ತಗೊಂಡು ಎಷ್ಟು ರಿಮೂವ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕಲರ್ ಚೇಂಜ್ ಮಾಡ್ತೀನಿ ನಿಮಗೆ ಗೊತ್ತಾಗೋದಕ್ಕೋಸ್ಕರ. ಇದನ್ನ ಬ್ಯಾಕ್ ಗೆ ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ಸೆಂಡ್ ಟು ಬ್ಯಾಕ್ ವರ್ಡ್ ಅಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಕೊಟ್ಟೆ. ಇದಾದ್ಮೇಲೆ ನಾನು ಸೊ ಈ ಶೇಪ್ ನು ಸೆಲೆಕ್ಟ್ ಮಾಡ್ಕೋತಿದೀನಿ. ಇದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಕಂಟ್ರೋಲ್ ಇಟ್ಕೊಂಡು ಇನ್ನೊಂದು ಶೇಪ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಇವಾಗ ಗೋ ಟು ಫಾರ್ಮೆಟ್ ಆಪ್ಷನ್ಸ್. ಫಾರ್ಮೆಟ್ ಅಲ್ಲಿ ಮರ್ಜ್ ಶೇಪ್ ಅಂತ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಸಬ್ಸ್ಟ್ರಾಕ್ಟ್ ಅಂತ ಕೊಟ್ರೆ ಅದು ರಿಮೂವ್ ಆಗುತ್ತೆ. ಸೊ ರಿಮೂವ್ ಆದ್ಮೇಲೆ ಜಸ್ಟ್ ಇಲ್ಲಿ ಎಲ್ಲಾ ನೀವು ಬೇಕಾದ್ರೆ ಕಂಟ್ರೋಲ್ ಡಿ ಮಾಡಿ ಎಲ್ಲಾ ಪ್ರೆಸೆಂಟೇಶನ್ ಅಲ್ಲೂ ಆಸ್ ಇಟ್ ಈಸ್ ಬರುತ್ತೆ. ಇದು ಲೈಟ್ ಆಗಿ ಬೇಕಾ, ಗೋ ಟು ಫಾರ್ಮೆಟ್ ಆಪ್ಷನ್ಸ್. ಇಲ್ಲಿ ಒಂದು ಪಾಯಿಂಟ್ ಕಾಣ್ತಿದೆ ಅಲ್ವಾ, ಪಾಯಿಂಟ್ ಕ್ಲಿಕ್ ಮಾಡಿ, ಅಥವಾ ನೀವು ಈ ಶೇಪ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಫಾರ್ಮೆಟ್ ಶೇಪ್ ಅಂತ ಇಲ್ಲಿದೆ, ಫಾರ್ಮೆಟ್ ಶೇಪ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಫಿಲ್ ಆಪ್ಷನ್ಸ್ ಹೋಗಿ, ಫಿಲ್ ಅಲ್ಲಿ ನೀವು ಈ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಕಡಿಮೆ ಮಾಡ್ಕೊಬಹುದು. ಇಲ್ಲಿ ನಿಮಗೆ ಗೊತ್ತಾಗಲ್ಲ, ಒಂದು ಪಿಕ್ಚರ್ ತೋರಿಸ್ತೀನಿ. ಫಸ್ಟ್ ಬ್ಯಾಕ್ ಗ್ರೌಂಡ್ ರಿಮೂವ್ ಅಂದ್ರೆ ಔಟ್ ಲೈನ್ ರಿಮೂವ್ ಮಾಡೋಕೆ ಫಾರ್ಮೆಟ್ ಅಲ್ಲಿ ಶೇಪ್ ಔಟ್ ಲೈನ್ ನೋ ಫಿಲ್ ಅಂತ ಕೊಡ್ತೀನಿ. ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡೋಣ. ಇನ್ಸರ್ಟ್ ಹೋಗಿ ಪಿಕ್ಚರ್ಸ್ ಹೋಗಿ ಆನ್ಲೈನ್ ಅಂತ ತಗೋತೀನಿ, ಆನ್ಲೈನ್ ಪಿಕ್ಚರ್ಸ್. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನೇಚರ್ ಪಿಕ್ಚರ್ ಅಂತ ಹಾಕ್ತೀನಿ. ಸೊ ಯಾವ್ದೇ ಒಂದು ನೇಚರ್ ಪಿಕ್ಚರ್ ಬಂತು, ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಕೊಟ್ಟೆ. ಸೊ ಇನ್ಸರ್ಟ್ ಆದ್ಮೇಲೆ ಜಸ್ಟ್ ಡ್ರ್ಯಾಗ್ ಮಾಡ್ಕೊಂತೀನಿ, ಅಥವಾ ಫುಲ್ ಫಿಟ್ ಕೊಡ್ಬೋದು. ಸೊ ಅಥವಾ ಫುಲ್ ನಾವೇ ಹಿಂಗೆ ಡ್ರ್ಯಾಗು ಮಾಡ್ಕೊಬಹುದು. ಸೊ ನಾವೇ ಅದನ್ನ ಡ್ರ್ಯಾಗ್ ಸಹ ಮಾಡ್ಕೊಬಹುದು. ಫುಲ್ ಕಂಪ್ಲೀಟ್ ಪಿಪಿಟಿ ಪ್ರೆಸೆಂಟೇಶನ್ ಅದು ಫುಲ್ ಸೆಲೆಕ್ಟ್ ಮಾಡ್ಕೊಂಡು, ಬೇಕು ಅಂದ್ರೆ ನೀವು ಗೈಡ್ ಲೈನ್ಸ್ ನ ತಗೊಳ್ಳಿ. ವ್ಯೂಸ್ ಅಲ್ಲಿ ಇಲ್ಲಿ ಇದಿರುತ್ತೆ, ಗೈಡ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಲೈನ್ ಮಧ್ಯದಲ್ಲೇ ಇದೆಯಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಬ್ಯಾಕ್ ಅಲ್ಲಿ ಇರೋದು ಫ್ರಂಟ್ ಗೆ ಬರಬೇಕು. ಗೋ ಟು ಫಾರ್ಮೆಟ್ ಆಪ್ಷನ್ಸ್, ಇಲ್ಲಿ ಸೆಂಡ್ ಟು ಬ್ಯಾಕ್. ಸೊ ಲೈಟ್ ಬಂತು ನಿಮ್ಗೆ ಹೆಡ್ಡಿಂಗ್ ಅಲ್ಲಿ. ಕಲರ್ ಚೇಂಜ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಸೇಮ್ ಇಲ್ಲಿ ಆಪ್ಷನ್ಸ್ ಇದೆ, ಫಿಲ್ ಹೋಗಿ. ಹೇಗ್ ಬಂತು ಆಪ್ಷನ್ಸ್, ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಶೇಪ್ ಹೋಗಿ ಇಲ್ಲಿ ಫಿಲ್ ಆಪ್ಷನ್ಸ್ ಹೋಗ್ಬಿಟ್ಟು ಕಲರ್ ನನ್ಗೆ ಅದ್ರ ರಿಲೇಟೆಡ್ ಬೇಕು ಅಂದಾಗ ಇಲ್ಲಿ ಕಲರ್ ಹೋಗಿ ಇಲ್ಲಿ ನಿಮ್ಗೆ ಐ ಡ್ರಾಪರ್ ಅಂತ ಬರುತ್ತೆ. ಗ್ರೀನ್ ಕಲರ್ ಇಲ್ಲಿ ಬೇಕಾ, ಸೊ ಸೆಲೆಕ್ಟ್ ಮಾಡಿ. ಡಾರ್ಕ್ ಇದೆ, ಲೈಟ್ ಮಾಡ್ಬೇಕಂದ್ರೆ ಟ್ರಾನ್ಸ್ಪರೆನ್ಸಿನ ಕಡಿಮೆ ಮಾಡಿ. ಸೊ ಅಲ್ಲೇ ಇರೋ ತರನೇ ಶೋ ಆಗತ್ತವ ನಿಮ್ಗೆ. ಸೊ ಅಲ್ಲಿ ಏನ್ ಟೆಕ್ಸ್ಟ್ ಏನಾರ ಟೈಪ್ ಮಾಡ್ಕೊಬೇಕಾ, ಸೊ ಟೆಕ್ಸ್ಟ್ ನು ಟೈಪ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.